ಉಡುಪಿಯ ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ 23 ವರ್ಷದ ಯುವಕ ಪರಿಸರ ಉಳಿಸಿ ಎಂಬ ಸಂದೇಶದೊಂದಿಗೆ ಉಡುಪಿಯಿಂದ ಲಡಾಖ್ ವರೆಗೆ 3300 ಕಿಲೋಮೀಟರ್ ಯಾತ್ರೆಯನ್ನ ಸತತ 11 ತಿಂಗಳು ಸೈಕಲ್ನಲ್ಲೇ ಪ್ರಯಾಣಿಸಿ ಸಾಧನೆ ಮಾಡಿ ಹುಟ್ಟೂರಿಗೆ ಮರಳಿದ್ದಾರೆ. ಈತನಿಗೆ ಪ್ರೀತಿಯ ಚಾರ್ಲಿ ಕೂಡ ಸಾಥ್ ನೀಡಿದೆ. ಆತನ ಸಾಧನೆಯ ಕುರಿತ ಒಂದು ವರದಿ ನೋಡ್ಕೊಂಡು ಬರೋಣ. ಚಾರ್ಲಿ ಹೀಗೆ ತನ್ನ ಸೈಕಲ್ನಲ್ಲಿ ಶ್ವಾನ ಚಾರ್ಲಿ ಜೊತೆಗೆ ಉಡುಪಿಯಿಂದ ಲಡಾಖ್ಗೆ ತೆರಳುತ್ತಿರುವವರು ದಿನೇಶ್ ಬೋವಿ ಅವರು. ಕುಂದಾಪುರ ತಾಲೂಕು ಕಮಲಶಿಲೆ ಹಳ್ಳಿ ಹೊಳೆ ಸಮೀಪದ ಪಾರ್ವತಿ ಮತ್ತು ಶೇಷು ಬೋವಿ ದಂಪತಿಯ ಪುತ್ರ ದಿನೇಶ್ ಬೋವಿ ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ. ಲಡಾಖ್ಗೆ ಸೈಕಲ್ನಲ್ಲಿ ತೆರಳಿ ಸಾಧನೆ ಮಾಡಬೇಕು ಎನ್ನುವ ಇವರ ಕನಸಿಗೆ ಸಾಥ್ ನೀಡಿದವರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿನ್ಸೆಂಟ್ ಆಳ್ವಾ. ಚಾರ್ಲಿ 2024ರ ಅಕ್ಟೋಬರ್ 15ರಂದು ಉಡುಪಿಯಿಂದ ಸೈಕಲ್ ಮೂಲಕ ಲಡಾಖ್ಗೆ ಪ್ರಯಾಣ ಬೆಳೆಸಿದ್ದು 2025ರ ಸೆಪ್ಟೆಂಬರ್ 15ರಂದು ಲಡಾಖ್ ತಲುಪುವುದರ ಜೊತೆಗೆ ಸತತ 330 ದಿನಗಳ ಸೈಕಲ್ ಯಾತ್ರೆಯನ್ನ ಸಂಪೂರ್ಣಗೊಳಿಸಿದ್ದಾರೆ. ಸೈಕಲ್ ಮೂಲಕ ಅವರು 8 ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ. ಕರ್ನಾಟಕದಿಂದ ಆರಂಭಗೊಂಡು ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ ಮೂಲಕವಾಗಿ ಜಮ್ಮು ಕಾಶ್ಮೀರ ತಲುಪಿದ್ದಾರೆ. ಇನ್ನು ತನ್ನ ಸಾಧನೆಯ ಬಗ್ಗೆ ದಿನೇಶ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ತನ್ನ ಜರ್ನಿಯುದ್ದಕ್ಕೂ ನೆರವು ನೀಡಿದ ಪ್ರಾಂಶುಪಾಲರು ಸಹಪಾಠಿಗಳನ್ನ ಸ್ಮರಿಸಿದ್ದಾರೆ. ನಾನು ಅಕ್ಟೋಬರ್ 15, 2024 ಅಲ್ಲಿ ಉಡುಪಿ ಅಂದರೆ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ದೆ ಸೈಕ್ಲಿಂಗ್. ಟೋಟಲ್ ಉಡುಪಿಯಿಂದ ಲಡಾಖ್ಗೆ 3300 ಸಮಥಿಂಗ್ ಇದೆ ಕಿಲೋಮೀಟರ್. ನಾನು ಸೆಪ್ಟೆಂಬರ್ 15ಕ್ಕೆ ಲಡಾಖ್ ರೀಚ್ ಆದೆ. ಅಂದರೆ ತಾಂಗ್ ವಿಲೇಜ್ ಅಂತ, ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ಅದು ಅಲ್ಲಿಗೆ ರೋಡ್ ಎಂಡ್ ಆಗ್ತದೆ. ಅಲ್ಲಿಗೆ ನಾನು ರೀಚ್ ಆಗಿ ರಿಟರ್ನ್ ಬರುವಾಗ ನಾನು ಟ್ರಕ್ಕಲ್ಲಿ ಬಂದಿದ್ದೆ. ಟೋಟಲ್ 9 ಸ್ಟೇಟ್ ಕವರ್ ಮಾಡಿದ್ದೇನೆ. ಗೋವಾ, ಗುಜರಾತ್, ರಾಜಸ್ಥಾನ ಹಾಗೆ ಲಡಾಖ್ವರೆಗೆ ಹೋಗಿದ್ದೇನೆ. ನಾನು ಟೋಟಲ್ 330 ಡೇಸ್ ಟ್ರಾವೆಲ್ ಮಾಡಿದ್ದೆ. ಅದರಲ್ಲಿ ಒಂದೇ ಟೈಮ್ ನಾನು ರೂಮ್ ಬುಕ್ ಮಾಡಿದ್ದೆ. ಮತ್ತೆಲ್ಲ ನಾನು ಔಟ್ಸೈಡಲ್ಲೇ ಸ್ಟೇ ಆಗ್ತಿದ್ದೆ. ನನಗೆ ಗೋವಾ ಮತ್ತು ಕಾರವಾರ ಬಾರ್ಡ್ರಲ್ಲಿ ಒಂದು ನಾಯಿ ಮರಿ ಸಿಕ್ಕಿತ್ತು. ಅಂದರೆ ಅದು ಜಂಗಲ್ ಏರಿಯಾದಲ್ಲಿ ಇತ್ತು. ಅದು ಕೂಗ್ತಿತ್ತು. ನನಗೆ ಯಾರು ಮತ್ತೆ ಅದಕ್ಕೆ ಫುಡ್ ಹಾಕ್ತಾರ ಅಂತ ಚಿಂತೆ ಆಯ್ತು. ಹಾಗಾಗಿ ನಾನು ಒಂದು ಅಂಗಡಿ ಕರ್ಕೊಂಡೋಗಿ ಅದನ್ನು ಫುಡ್ಡಲ್ಲಿ ಹಾಕಿದೆ. ಅದಾದಮೇಲೆ ಅಲ್ಲೊಬ್ರು ಆಂಟಿ ಹೇಳಿದ್ರೆ ನೀನೇ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತೆ ನಾನು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಆದಮೇಲೆ ಅದನ್ನು ಗೋವಾದಿಂದ ಕರೆಕ್ಟ್ ಲಡಾಖ್ವರೆಗೆ ಕರ್ಕೊಂಡೋಗಿ ರಿಟರ್ನ್ ಇಲ್ಲಿಗೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದು ಕಾಲೇಜಿದು ಹಳೆ ವಿದ್ಯಾರ್ಥಿಗಳು, ಹಾಗೆ ಈ ಕಾಲೇಜಿದು ಪ್ರಿನ್ಸಿಪಲ್ ಆಗಿರೋ ವಿನ್ಸೆಂಟ್ ಆಳ್ವಾ ಸರ್. ಅವರು ಆ್ಯಕ್ಚುಲಿ ಇದು ಒಂದೇ ಅಂತಲ್ಲ, ತುಂಬ ಈವೆಂಟ್ಸ್ಗಳಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರು ಒಂಥರ ನಾನು ಈ ಡಿಗ್ರಿ ಲೈಫಲ್ಲಿ ಏನೆಲ್ಲ ನಾನು ಏನು ಸಾಧನೆ ಅಂತ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ರೆ ಅದೆಲ್ಲ 70-90% ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಹಾಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ವಿದ್ಯಾರ್ಥಿ ಈ ಸಾಧನೆ ಮಾಡಿರುವುದು ನಿಜಕ್ಕೂ ಖುಷಿಯಾಗಿದೆ. 3600 ಕಿಲೋಮೀಟರ್ ದೂರ ಸೈಕಲ್ನಲ್ಲಿ ಕ್ರಮಿಸುವುದು, 11 ತಿಂಗಳ ಕಾಲ ಸೈಕಲ್ನಲ್ಲಿ ಪ್ರಯಾಣಿಸುವುದು ಸುಲಭದ ಮಾತಲ್ಲ. ದಿನೇಶ್ ಸಾಧನೆಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದಿದ್ದಾರೆ ಪ್ರಾಂಶುಪಾಲರು. ನನಗೆ ಇವತ್ತು ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ದಿನೇಶ್ ಅವರು ಇವತ್ತು ಅವರ 3600 ಕಿಲೋಮೀಟರ್ ನಮ್ಮ ಮಿಲಾಗ್ರಿಸ್ ಕಾಲೇಜಿನಿಂದ ಕಳೆದ ಅಕ್ಟೋಬರ್ 15ರಂದು ಆರಂಭ ಮಾಡಿ ಇತ್ತೀಚೆಗೆ ಸೆಪ್ಟೆಂಬರ್ 15ರಂದು ಆ ಪಯಣವನ್ನು ಮುಗಿಸಿ 11 ತಿಂಗಳ ಕಾಲ ತನ್ನ ಸೈಕಲ್ ಪಯಣವನ್ನು ಮುಗಿಸಿ ಇವತ್ತು ಅವನ ಕಾಲೇಜಿಗೆ ವಾಪಸ್ ಬಂದಿದ್ದಾನೆ. ಬಹಳ ಖುಷಿ ಆಗ್ತಾ ಇದೆ. ನಾವು ದಿನೇಶನ ಆ ಸಾಧನೆಯನ್ನು ಮೆಚ್ಚುತ್ತಾ ಇದ್ದೇವೆ. ಅವನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾಲೇಜಿನಿಂದ ಇಂತಹ ವಿದ್ಯಾರ್ಥಿಗಳಿಗೆ ನಾವು ತುಂಬಾ ಸಹಕಾರವನ್ನು ನೀಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಧನ ಸಹಾಯವನ್ನ
ಅವರೇ ಮಾಡಿದ್ದಾರೆ. ದಿನೇಶ್ ಇನ್ನೂ ಕೂಡ ಮುಂದೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಾವು ಖಂಡಿತವಾಗಿ ಅವನಿಗೆ ಅವನ ಬೆನ್ನಿನಲ್ಲಿ ನಾವು ನಿಲ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಿನೇಶ್ ಅವರು ಸೈಕಲ್ ಪ್ರಯಾಣದ ವೇಳೆ ಕರ್ನಾಟಕ ಗೋವಾ ಗಡಿ ಭಾಗದಲ್ಲಿ ತಂಗಿದಾಗ ಬೀದಿ ಬದಿಯಲ್ಲಿದ್ದ ಹೆಣ್ಣು ನಾಯಿ ಮರಿಯೊಂದು ಇವರಿಗೆ ಸಿಕ್ಕಿದ್ದು ಅದಕ್ಕೆ ಆಹಾರ ನೀಡಿದ್ದು ಬಳಿಕ ಅದನ್ನ ಜೊತೆಯಲ್ಲಿ ಕರೆದುಕೊಂಡು ಲಡಾಖ್ಗೆ ಸೈಕಲ್ನಲ್ಲಿಯೇ ಪ್ರಯಾಣ ಬೆಳೆಸಿದ್ದಾರೆ. ದಿನೇಶ್ ಜೊತೆ ನಾಯಿ ಕೂಡ 326 ದಿನಗಳ ಕಾಲ ಸಂಚಾರ ಮುಗಿಸಿದೆ. ಅಲ್ಲಿಂದ ಆ ನಾಯಿಯೊಂದಿಗೆ ಅವರು ಊರಿಗೆ ವಾಪಸ್ ಆಗಿದ್ದು ಮನೆಗೆ ಕೊಂಡೊಯ್ದಿದ್ದಾರೆ. ಇನ್ನು ಇವರ ಸಾಧನೆ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ದಿನೇಶ್ ಬೋವಿ ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಗಿದೆ. ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಹಾರೈಸಿದ್ದಾರೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.